ಬೀದಿ ಬದಿ ವ್ಯಾಪಾರಿಗಳ ಅಂಗಡಿ ಮತ್ತಿತರ ರಚನೆಗಳನ್ನು ನಗರಸಭೆ ಅಮಾನುಷವಾಗಿ ಕೆಡವಿ ಹಾಕುವ ಮೂಲಕ ಬಡವರ ಹೊಟ್ಟೆಗೆ ಹೊಡೆದಿದೆ. ಈ ಅಂಗಡಿಗಳನ್ನು ಮತ್ತೆ ನಿರ್ಮಿಸಿಕೊಡಬೇಕು, ತೆರವು ಕಾರ್ಯಾಚರಣೆ ಮುಂದುವರಿಸಬಾರದು, ಸಂತ್ರಸ್ತ ವ್ಯಾಪಾರಿಗಳಿಗೆ ಪರಿಹಾರ ನೀಡಬೇಕು. ಪ್ರಧಾನಮಂತ್ರಿ ಬೀದಿ ಬದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಮೂಲಕ ಇವರಿಗೆ ನೀಡಲಾದ ಸಾಲವನ್ನು ಮನ್ನಾ ಮಾಡಬೇಕೆಂದು ಆಗ್ರಹಿಸಿದರು. ಪುತ್ತೂರು ನಗರ ಕಾಂಗ್ರೆಸ್ ಆಶ್ರಯದಲ್ಲಿ ಪುತ್ತೂರು ನಗರಸಭಾ ಕಚೇರಿ ಎದುರು ನಡೆದ ಪ್ರತಿಭಟನಾ ಸಭೆಯಲ್ಲಿ ಮಾಡಲಾದ ಹಕ್ಕೊತ್ತಾಯದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಹಿತಾಸಕ್ತಿ ರಕ್ಷಣೆಗೆಂದೇ ಮನಮೋಹನ್ ಸಿಂಗ್ ಸರ್ಕಾರ ಕಾಯ್ದೆ ತಂದಿತ್ತು. ಈಗಿನ ಸರ್ಕಾರ ಆತ್ಮನಿರ್ಭರ ಯೋಜನೆ ಅಡಿಯಲ್ಲಿ ಬ್ಯಾಂಕ್ ಸಾಲ ನೀಡುತ್ತಿದೆ. ಹೀಗಿದ್ರೂ ಅದೇ ಅಂಗಡಿಗಳನ್ನು ಧ್ವಂಸ ಮಾಡಲಾಗಿದೆ. ಇನ್ನಷ್ಟು ಸಾಲ ನೀಡಲಾಗುವುದೆಂದು ಭರವಸೆ ನೀಡಿದ 4 ದಿನದಲ್ಲಿ ಅಂಗಡಿ ಕೆಡವಲಾಗಿದೆ. ಈ ಅಮಾನುಷ ಕಾರ್ಯದ ವಿರುದ್ಧ ಕೇಂದ್ರ ಕೌಶಲಾಭಿವೃದ್ಧಿ ಇಲಾಖೆ ದೂರು ನೀಡಲಾಗುವುದು ಎಂದು ಪ್ರತಿಭಟನಾ ಸಭೆಯಲ್ಲಿ ಮಾಜಿ ಶಾಸಕಿ ಶಕುಂತಲಾ ಟಿ ಶೆಟ್ಟಿ ಹೇಳಿದರು. ತನಿಖೆಗೆ ಪಾಡು ನಾಕಲೇಗೆ ಇನಿ ಈ ಪಾಪದಾಕಲೆ ಬಂದಿದ ಗತಿಗೆಟ್ಟು ಗೊತ್ತಾಗ್ತಿದ್ದಿ ಬರ್ಕೊಂಡವ ಹಣಿಯೇ ನಂಗೆ ಗೊತ್ತಾಗಲ್ಲ. ಈ ಬಿಜೆಪಿ ಆಳ್ವಿಕೆಡೆ ಇತ್ತನಂಚಿನ ಗೂಡಂಗಡಿಲೆ ಅವ್ರ ಕೋಣೆ ಗೌಡ್ರು ಬಂಡು ಅಂತಾರೆ. ಯಾರು 30 ವರ್ಷಡು ಕೂಲಿ ಬೇರೆ ಮಂತ್ ಬಂಜಿಂಗ್ ಅವಲ್ಲ ಕೊರೋನಾಡು ಇಲ್ಲ ಓಪನ್ ಮಲ್ಪೆರೆಚ್ಚಿ ಸರಕಾರದ ದಾಲ ತಿಕ್ಕುಜಿ ಮುರೈನಿ ಓಪನ್ ಆದ ಅಂಗಡಿ ಶುರು ಮಲ್ಪನಾಗನೆ ಮೊಕ್ಕಲೆ ಪಡೆ ಬಂದು ತೆಪ್ಪಡೆ ತೆಪ್ಪೆರಡ ಇಡೀ ಪುತ್ತೂರು ಇದ್ದನಂಚಿನ ಆಟ ಗುಡಂಗಡಿ ಇಲ್ಲ ಮಕ್ಕಳು ತೆಪ್ಪಡು ಮಾತೇರು ಬಣ್ಣ ಶೀಟ್ ಇಲ್ಲ ತೆಪ್ಪಡು ಅವು ಇಜ್ಜಿ ಅವು ಒವ್ವು ಅಕ್ರಮ ಇತ್ತಂಡಲ್ಲ ಮೊಕ್ಕಲೆ ಜನ ಆತನ ಮೊಕ್ಕಲೆ ಹಾಕ್ಲಿಕ್ಕೆ ಡೋರ್ ನಂಬರ್ ಹಾಕೊಂಡು ಇಲ್ಲ ಹಾಕೊಂಡು ಬದುಕ ಹಾಕೊಂಡು ಅಂಗಡಿ ಹಾಕೊಂಡು ಶೀಟ್ ಹಾಕೊಂಡು ಈ ಮರಿಯಲಾಡು ಈ ಕೊರೋನಾದ ಪೊರ್ತೋಡು ಬಂಜಿಗೆ ಗತಿ ಚಂದನಂಚಿನ ಪೊತ್ತೋಡು ಆಕಲೇನ ಬಂಜಿಗೆ ಹಾಕದು ಜನಕ್ಕಲೇನು ತುಂಬೇ ನರಕ ಐಟಲ ಕಣ ನೀರಿಗೆ ಮಲ್ ಪೊಚ್ಚಿದ ಬಂಡದು ಎಂಕಲೇನ ಒತ್ತಾಯ. ಬ್ಲಾಕ್ ಅಧ್ಯಕ್ಷ ಎಂಬಿ ವಿಶ್ವನಾಥ್ ರೈಯವರು ಮಾತನಾಡಿ, ಬಡವರ ಅಂಗಡಿಗಳನ್ನು ಕೆಡಹುವುದು ಅಜ್ಜಿದಿನ್ ಆಗಿದೆಯೇ ಎಂದು ಪ್ರಶ್ನಿಸಿದರು. ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಗೌಡ ಕಲ್ಮಂಜ ಅವರು ಮಾತನಾಡಿ, ದ್ವಾಪರ ಯುಗದಲ್ಲಿ ಶಿಶುಪಾಲ 100 ತಪ್ಪು ಮಾಡುವವರಿಗೆ ಶ್ರೀಕೃಷ್ಣ ಸಹಿಸಿಕೊಂಡು ನಂತರ ದಾನವನ್ನು ವಧಿಸಿದ. ಬಿಜೆಪಿಯ ಸ್ಥಿತಿಯು ಅದೇ ಆಗಿದೆ ಎಂದು ಹೇಳಿದರು. ಇಂಚಿನ ಒಂದು ದುರವ್ಯವಸ್ಥೆಗೆ ಕೊಡುತ್ತಾನೆ ಈ ಬಿಜೆಪಿ ಸರ್ಕಾರ ಅತನ ಆಡಳಿತ ಸರಿಯಾಗಿ ಬಂದ್ಕೊಂಡು ನಮ್ಮ ಕಣ್ಣೆದುರು ತೋಜಿನ ಚಿತ್ರಣ ಎಂಕ್ಲಿಗೆ ಬರ್ತದೆ. ಇಂದು ಓಡಾಟ ಇನ್ನು ದಾಯ ಮಾಡ್ತಾರೆ ಈ ವ್ಯವಸ್ಥೆ ಅವಳ ಕೊರೋನಾದ ವ್ಯವಸ್ಥೆ ಏಕ ಅಂಗಡಿ ಬಂದಾದಿರ್ತದೆ ಉಣಿಯರೆ ಉಳ್ಪಿಜನ್ನ ಕೊಡ್ತಿರ್ತದೆ ಪಾಪ ಓಪನ್ ಮಾಡ್ತಾನ ಕೊಡ್ತದೆ JCB ಪೂರ ಮಗರ್ತು ಬಂದು ಒಟ್ಟಿಗೆ ಐಟಿತ್ತಿನ ಸಾಮಾನು ಐಟಿತ್ತಿನ ಫ್ರೂಟ್ಸ್ ಐಟಿತ್ತಿನ ಎಂಚಿನ ಇತ್ತನಲ್ಲ ಅವಳ ಪೌಂಡು ಇಡೀ ಕೊರೆದ ಅದೊಂದು ಅದು ಇಡೀ ವ್ಯವಸ್ಥೆನೆ ಅಸ್ತವ್ಯವಸ್ಥೆ ಅಂಡ್ ಅಗತ್ಯ ಇತ್ತು ನನ್ನ ಬರ್ಕೊಂಡು ನಂಗೆ ತೋಜನು ಅಕ್ಲೆ ಒಂಜಿ ಕೊಡೈನ ಜಾಗದ ಟ್ಯಾಕ್ಸ್ ಕಟ್ಟೊಂದುಲ್ಲೇರಿ ಅಕ್ಲೆಗೆ ಲೋನ್ ತೆತ್ತೋದೇರೆ ಪೂರ ವಿಪ್ಪುನಾಗಲೆಂದು ಅವಶ್ಯಕತೆ ಇತ್ತು ನಂದು ಇದು ಸಂದರ್ಭ ಎಂಚಿನ ಅಂದು ಕೊರೋನಾದ ಒಂಜಿ ಪೆಟ್ಟೆಡ್ ಜನಗಳ ನರಳಾಟ ಬುಕ್ಕೊಂಜಿ ಪಟ್ಟು ಎಂಚಿನ ಪಂಡ ಅಂದು ಅವಶ್ಯಕತೆ ಇತ್ತನ. ನಗರ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಮೊಹಮ್ಮದ್ ಅಲಿ, ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಬೆಳ್ಳಿಪಾಡಿ ಪ್ರಸಾದ್, ಕೌಶಲ್ ಶೆಟ್ಟಿ, ಬ್ಲಾಕ್ ಪ್ರಧಾನ ಕಾರ್ಯದರ್ಶಿ ಪೂರ್ಣೇಶ್ ಕುಮಾರ್ ಭಂಡಾರಿ, ನಗರಸಭೆಯ ಮಾಜಿ ಅಧ್ಯಕ್ಷೆ ಜಯಂತಿ ಪಲ್ನಾಡ್, ಸದಸ್ಯರಾದ ರಿಯಾಜ್, ಶೈಲಾ ಪೈ, ಪ್ರಮುಖರಾದ ವಿಶಾಲಾಕ್ಷಿ ಬನ್ನೂರು ಮೊದಲಾದವರು ಹಾಜರಿದ್ದರು.